ಆಟೋ ರಿಕ್ಷಾ ಮತ್ತು ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಯಯ್ಯಾಡಿ ಜಂಕ್ಷನ್ನಲ್ಲಿ ನಡೆದಿದೆ. ಬೈಕ್ ಸವಾರ 27 ವರ್ಷದ ಕೌಶಿಕ್ ಮೃತಪಟ್ಟ ಯುವಕನಾಗಿದ್ದು, ಅವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಆಟೋ ರಿಕ್ಷಾ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸಮೀಪದ ಅಂಗಡಿಗೆ ಎಸೆಯಲ್ಪಟ್ಟು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಕೌಶಿಕ್ ಬಾರೆಬೈಲು ನಿವಾಸಿಯಾಗಿದ್ದು, ರಾಮಚಂದ್ರ ಎಂಬುವರ ಪುತ್ರ. ಯಯ್ಯಾಡಿ ಪ್ರದೇಶದಲ್ಲಿ ಪೇಪರ್ ಹಾಕುವ ಕೆಲಸವನ್ನ ತಂದೆ ಮತ್ತು ಮಗ ಇಬ್ಬರು ಮಾಡುತ್ತಿದ್ರು. ಈ ಬಗ್ಗೆ ಕದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.